ಉಪ್ಪಿನಂಗಡಿಯಲ್ಲಿ ನಡೆದ ಲಾಠಿ ಚಾರ್ಜ್ ಪ್ರಕರಣದಲ್ಲಿ ನಮ್ಮ ಕಾರ್ಯಕರ್ತರ ಮೇಲಿನ ಆರೋಪಕ್ಕೆ ತಕ್ಕುದಾದ ಫೋಟೋ ವಿಡಿಯೋ ದೃಶ್ಯಾವಳಿ ಬಹಿರಂಗಪಡಿಸಿ ಅಂತ ಪಿಎಫ್ಐ ರಾಜ್ಯ ಕಾರ್ಯದರ್ಶಿ ಎಕೆ ಅಶ್ರಫ್ ಪೊಲೀಸ್ ಇಲಾಖೆಗೆ ಸವಾಲೆಸೆದಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾವು ಪ್ರತಿಭಟನೆ ನಡೆಸ್ತಾ ಇರುವ ಸಂದರ್ಭ 8 ರಿಂದ 10 ಪೊಲೀಸರು ಘಟನೆಯ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ರು. ನಮ್ಮ ಕಾರ್ಯಕರ್ತರು ಕಲ್ಲು ಬಿಸಾಡುವ, ಇಲಾಖೆಯ ಜೀಪು ಠಾಣೆಯ ವಸ್ತು ಪುಡಿಗಟ್ಟುವ ವಿಡಿಯೋ ಬಿಡುಗಡೆ ಮಾಡಿ ಠಾಣೆಯ ಒಳಗೆ 1.5 ಗಂಟೆಗಳ ಕಾಲ ಸಿಸಿಟಿವಿ ಫುಟೇಜ್ ಇದೆ. ಈ ಪ್ರಕರಣದಲ್ಲಿ ತಳಮಟ್ಟದ ಅಧಿಕಾರಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸುಳ್ಳು ನಾಟಕ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಪೊಲೀಸರು ವೃತ್ತಿ ಧರ್ಮ ಮತ್ತು ಕರ್ತವ್ಯ ನಿಷ್ಠೆ ಮೆರೆಯಲಿ ಅಂತ ಹೇಳಿದ್ರು. ನಮ್ಮ ಕಾರ್ಯಕರ್ತರ ಬಗ್ಗೆ ಕಪೋಲ ಕಲ್ಪಿತ ಯಾಕೆ ಸುದ್ದಿ ಮಾಡ್ತಾ ಇದ್ದೀರಾ? ನಮ್ಮ ಕಾರ್ಯಕರ್ತರು ಪೆಟ್ಟು ತಿಂದಿದ್ದಾರೆ, ವಿನಃ ಕಾನೂನು ಕೈಗೆತ್ತಿಕೊಂಡಿಲ್ಲ ಅಂತ ಹೇಳಿದ್ರು. 1.5 ಗಂಟೆಗಳ ಕಾಲ ಮಾತುಕತೆ ನಡೆಸಿರುವಂತಹ ಕ್ಯಾಬಿನ್ನಲ್ಲಿ ಸ್ಟೇಷನ್ ಸರೌಂಡಿಂಗ್ನಲ್ಲಿ ಇರುವಂತಹ CCTVಯ ಫುಟೇಜಿನ ಇದಿದೆ, ಟಿವಿ ಇದೆ. ಠಾಣೆಯ ಒಳಗಡೆ 6 ರಿಂದ 8 ಕ್ಯಾಮರಾದ ದೃಶ್ಯಾವಳಿಗಳನ್ನು ಪ್ರಸಾರ ಮಾಡುವಂಥ ಟಿವಿ ಇದೆ. ಯಾಕೆ ಇದರ ಪೊಲೀಸ್ ಠಾಣೆಗೆ ಕಲ್ಲು ಬಿಸಾಡಿರುವಂತಹದ್ದು ಅಥವಾ ವಾಹನಕ್ಕೆ ಕಲ್ಲು ಬಿಸಾಡಿರುವಂತಹದ್ದು ನಾನು ನೋಡಿರುವ ಮಟ್ಟಿಗೆ, ನನಗೆ ಸಿಕ್ಕಿರುವ ಸಾಮಾಜಿಕ ಜಾಲತಾಣದ ವೈರಲ್ ವಿಡಿಯೋವನ್ನು ನಾನು ನೋಡಿರುವ ಮಟ್ಟಿಗೆ 8-10 ಪೊಲೀಸರು ವಿಡಿಯೋಗಳನ್ನು ಮಾಡ್ತಾ ಇದ್ರು. ಅದು ಮೊಬೈಲ್ನಲ್ಲೂ ಕೆಲವೊಂದು ಕ್ಯಾಮರಾಗಳಲ್ಲೂ ಕೂಡ. ಯಾಕೆ ಠಾಣೆಗೆ ದಾಂಧಲೆ ಮಾಡಿದಂಥ ಒಂದೇ ಒಂದು ಫೋಟೋ ವಿಡಿಯೋ ಹೊರಗೆ ತರಲಿಕ್ಕೆ ಆಗಲಿಲ್ಲ? ಅಂದರೆ ಈ ತಪ್ಪೆಸಗಿದಂಥ, ಪ್ರಮಾದವೆಸಗಿದಂಥ ತಳಮಟ್ಟದ ಅಧಿಕಾರಿಗಳನ್ನು ಉಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ? ಅವರು ತಪ್ಪು ಮಾಡಿದರೆ ಅವರ ಮೇಲೆ ಕ್ರಮ ಕೈಗೊಳ್ಳಿ. ಆ ಕ್ರಮ ಕೈಗೊಳ್ಳುವುದನ್ನು ಬಿಟ್ಟು ಅವರನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಸುಳ್ಳು ಅಥವಾ ಒಂದು ಕಪೋಲ ಕಲ್ಪಿತ ಒಂದು ನಾಟಕವನ್ನು ಮಾಡುವಂತಹದ್ದು ಅದು ಸರಿಯಲ್ಲ. ಪೊಲೀಸ್ ಇಲಾಖೆ ಒಂದು ವೃತ್ತಿ ಧರ್ಮವನ್ನು ಅಥವಾ ಅವರ ಕರ್ತವ್ಯ ನಿಷ್ಠೆಯನ್ನು ಅದು ಮರೆಯಬಾರದು ಎನ್ನುವಂತಹ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದಾಗಿರ್ತದೆ ನಮ್ಮ ಒಂದು ಕಳಕಳಿಯ ವಿನಂತಿ. ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮೇಲೆ ಆ ರೀತಿಯ ಆರೋಪ ಇದ್ದರೆ, ನಮ್ಮ ಕಾರ್ಯಕರ್ತರ ಮೇಲೆ ನಿಮಗೆ ಆ ರೀತಿಯ ಆರೋಪವನ್ನು ಹೊರಿಸುವುದಾದರೆ ಅದಕ್ಕೆ ತಕ್ಕುದಾದಂತಹ ದೃಶ್ಯಾವಳಿಗಳನ್ನು ಹೊರಗೆ ತರಬೇಕು, ಫೋಟೋಗಳನ್ನು ಬಹಿರಂಗಪಡಿಸಬೇಕು. ಮಾಧ್ಯಮ ಮಿತ್ರರೊಟ್ಟಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ, ನೀವು ಪೊಲೀಸ್ ಅಧಿಕಾರಿಗಳೊಟ್ಟಿಗೆ ಕೇಳಬೇಕು, ಎಲ್ಲಿದೆ ಫೋಟೋ, ಎಲ್ಲಿದೆ ವಿಡಿಯೋ, ಇದನ್ನು ಬಹಿರಂಗಪಡಿಸಬೇಕು. ಇದಕ್ಕೆ ಯಾವುದೇ ಒಂದು ಎಲ್ಲಿವರೆಗೆ ಅಂತ ಹೇಳಿದರೆ, ಇದೀಗಾಗಲೇ ಜಿಲ್ಲಾಧ್ಯಕ್ಷರು ಹೇಳಿದರು, ಸ್ಥಳೀಯವಾದ ಪ್ರತಿಯೊಂದು ಮನೆ, ಮಸೀದಿ, ಆಸ್ಪತ್ರೆ, ಸ್ಕೂಲು, ಪಂಚಾಯತ್ ಆಫೀಸ್ ಒಂದನ್ನು ಬಿಡದೆ ಪ್ರತಿ ಒಂದೊಂದು ಕಡೆಗಳಲ್ಲೂ ಕೂಡ ಎಲ್ಲಿ ಎಲ್ಲ CCTV ಇದೆಯೋ ಅಲ್ಲಿ ಎಲ್ಲ CCTV ಫುಟೇಜನ್ನು ಕಲೆಕ್ಟ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿ. ಬೆಳ್ಳಂಬೆಳಿಗ್ಗೆ ನಿನ್ನೆ ಕಲೆಕ್ಟ್ ಮಾಡಿದ್ದಿದ್ರೆ ಅವರಿಗೆ ನಮ್ಮ ಪ್ರತಿಭಟನೆ ಮಾಡಿದ ಕಾರ್ಯಕರ್ತರು ಕಾನೂನನ್ನು ಕೈಗೆತ್ತಿಕೊಂಡ, ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಒಂದು ದೃಶ್ಯಾವಳಿಯನ್ನು ಹೊರಗೆ ಬಿಡಲಿ. ಇದು ನನ್ನ ಒಂದು ಸವಾಲಾಗಿದೆ. ಅವರಿಗೆ ಒಂದೇ ಒಂದು ಇಮೇಜನ್ನು ಅವರು ಹೊರಗೆ ತರಲಿ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಕಾರ್ಯಕರ್ತರು ಬಹಳ ಶಿಸ್ತುಬದ್ಧವಾಗಿ ಪ್ರತಿಭಟನೆ ಮಾಡಿದರು, ಕಾನೂನನ್ನು ಗೌರವಿಸಿದರು. ತಮ್ಮ ಮೇಲೆ ಹಲ್ಲೆ ಮಾಡಿದಾಗ ಓಡಿ ಹೋಗಿದ್ದಾರೆ ಅಥವಾ ಅದನ್ನು ಪೆಟ್ಟು ತಿಂದಿದ್ದಾರೆ ವಿನಃ ಪೊಲೀಸರ ಮೇಲೆ ಕೈ ಎತ್ತುವಂತಹ, ಅವರ ಮೇಲೆ ಕಾನೂನನ್ನು ಮಿಸ್ಯೂಸ್ ಮಾಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಎನ್ನುವಂಥ ಒಂದು ಕಾನ್ಫಿಡೆನ್ಸ್ ಖಂಡಿತವಾಗಿಯೂ ನಮಗೆ ಇದೆ. ಇದಾಗಿರ್ತದೆ ಹೇಳಬಯಸುವಂಥದ್ದು. ಆದ್ದರಿಂದ ಪೊಲೀಸ್ ಇಲಾಖೆ ಸುಮ್ಮನೆವಾಗಿ ಒಂದು ಸಂಘಟನೆಯನ್ನು ಈ ರೀತಿ ಸುಳ್ಳಾರೋಪದ ಮೂಲಕ ದಮನಿಸುವಂಥ ಪ್ರಯತ್ನವನ್ನು ಮಾಡಬಾರ್ದು.